ಶಿರೂರು ಮಠ ಉಡುಪಿ ಅಷ್ಟಮಠಗಳಲ್ಲೇ ವಿವಾದಗ್ರಸ್ತ ಮಠ. ಶಿರೂರು ಲಕ್ಷ್ಮೀವರ ಶ್ರೀಗಳ ಸಾವಿನ ಬಳಿಕ ಬಾಲಸನ್ಯಾಸಿಗೆ ದೀಕ್ಷೆ ನೀಡಿದ್ದನ್ನ ಪ್ರಶ್ನಿಸಿ ಲಕ್ಷ್ಮೀವರ ಶ್ರೀಗಳ ಭಕ್ತರು ಹೈಕೋರ್ಟ್ ಮೆಟ್ಟಲೇರಿದ್ರು. ಆದರೆ ಹೈಕೋರ್ಟ್ ಅರ್ಜಿಯನ್ನ ವಜಾಗೊಳಿಸಿ ಆದೇಶವನ್ನ ನೀಡಿದೆ. ಆದೇಶದಿಂದ ಶಿರೂರು ಮಠದ ಎದುರು ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ರೆ ಲಕ್ಷ್ಮೀವರ ಶ್ರೀಗಳ ಭಕ್ತರ ಮುಂದಿನ ನಡೆಯೇ ನಿಗೂಢವಾಗಿದೆ. ಈ ಕುರಿತ ಒಂದು ವಿಶೇಷ ವರದಿ ಇಲ್ಲಿದೆ. ಉಡುಪಿ ಅಷ್ಟಮಠಗಳಲ್ಲಿ ಶಿರೂರು ಮಠ ಒಂದಲ್ಲ ಒಂದು ವಿವಾದದಿಂದ ಸುದ್ದಿಯಾಗ್ತಲೇ ಇದೆ. ಶಿರೂರು ಲಕ್ಷ್ಮೀವರ ಶ್ರೀಗಳು ಇದ್ದಾಗ ತಮ್ಮ ವಿಶಿಷ್ಟ ವ್ಯಕ್ತಿತ್ವ, ಸಾಮಾಜಿಕ ಸೇವೆ, ನಿಷ್ಠುರತೆಯಿಂದ ಭಾರಿ ಸುದ್ದಿಯಾಗಿದ್ರು. ನಂತರ ಲಕ್ಷ್ಮೀವರ ಶ್ರೀಗಳ ಸಾವು ಕೂಡ ಹಲವು ಅನುಮಾನಕ್ಕೆ ಗ್ರಾಸವಾಗಿದ್ದು, ಶ್ರೀಗಳ ಸಾವಿನ ಸುತ್ತ ಅನುಮಾನದ ಹುತ್ತವೇ ಬೆಳೆದಿತ್ತು. ಇದರ ನಡುವೆ ಶ್ರೀಗಳು ವೃಂದಾವನಸ್ಥರಾದ 2.5 ವರ್ಷಗಳ ಬಳಿಕ ದಕ್ಷಿಣ ಕನ್ನಡ ಮೂಲದ 16 ವರ್ಷದ ಅನಿರುದ್ಧ ಸರಳತ್ತಾಯ ಎಂಬುವರಿಗೆ ವೇದವರ್ತನ ತೀರ್ಥ ಸ್ವಾಮೀಜಿ ಅಂತ ನಾಮಕರಣ ಮಾಡಿ ಶಿರೂರು ಮಠದ ನೂತನ ಯತಿಯಾಗಿ ಪಟ್ಟಾಭಿಷೇಕ ಮಾಡಲಾಗಿತ್ತು. ನೂತನ ಯತಿ ಬಾಲಸನ್ಯಾಸಿ. ಸಣ್ಣ ಪ್ರಾಯದಲ್ಲೇ ಸನ್ಯಾಸ ದೀಕ್ಷೆ ನೀಡಿದ್ದು ತಪ್ಪು ಅಂತ ದೀಕ್ಷೆ ನೀಡಿದ ಸೋದೆ ಶ್ರೀಗಳ ವಿರುದ್ಧ ವೃಂದಾವನಸ್ಥರಾದ ಲಕ್ಷ್ಮೀವರ ಶ್ರೀಗಳ ಭಕ್ತರು ಹೈಕೋರ್ಟ್ ಮೊರೆ ಹೋಗಿದ್ರು. ಆದರೆ ವಾದ ವಿವಾದ ಆಲಿಸಿ ಲಕ್ಷ್ಮೀವರ ಶ್ರೀಗಳ ಭಕ್ತರು ಸಲ್ಲಿಸಿದ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ. ಕಳೆದ ಮೇ ತಿಂಗಳ ಅವಧಿಯಲ್ಲಿ ಮಠಕ್ಕೆ ವೇದವರ್ಧನ ತೀರ್ಥರೆಂಬ ಹೊಸ ಯತಿಗಳನ್ನು ನೇಮಕ ಮಾಡಿ ಪಟ್ಟಾಭಿಷೇಕಗೊಳಿಸಿದ್ದರು. ಇದನ್ನು ಪ್ರಶ್ನಿಸಿ ಬಾಲಸನ್ಯಾಸತ್ವ ಮತ್ತು ದ್ವಂದ್ವಮಠಾಧಿಪತಿಯ ಅಧಿಕಾರವನ್ನು ಪ್ರಶ್ನಿಸಿ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ದಾಖಲಾಗಿದ್ದು, ಅದು ಇಂದು ಅಂತಿಮ ತೀರ್ಪಿನಲ್ಲಿ ಆ ರಿಟ್ ಅರ್ಜಿ ವಜಾಗೊಂಡಿರುತ್ತದೆ. ಇದರಿಂದ ಬಾಲಸನ್ಯಾಸತ್ವ ಮತ್ತು ಅಷ್ಟಮಠಗಳ ಸಂಪ್ರದಾಯವನ್ನು ಕೋರ್ಟ್ ಎತ್ತಿ ಹಿಡಿದಿದೆ ಎಂದು ಹೇಳಲು ತುಂಬಾ ಸಂತೋಷಪಡುತ್ತೆ. ಇನ್ನು ಹೈಕೋರ್ಟ್ ತೀರ್ಪಿನಿಂದ ಶಿರೂರು ಮಠದಲ್ಲಿ ಸಂಭ್ರಮ ಮನೆ ಮಾಡಿದೆ. ಶಿರೂರು ಮಠದ ಎದುರು ಶಿರೂರು ಮಠದ ಭಕ್ತರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದ್ದಾರೆ. ಇತ್ತ ಹೈಕೋರ್ಟ್ ತೀರ್ಪಿನಿಂದ ಲಕ್ಷ್ಮೀವರ ಶ್ರೀಗಳ ಭಕ್ತರು ಮುಂದಿನ ನಡೆ ಬಗ್ಗೆ ಚಿಂತನೆ ನಡೆಸುತ್ತಿದ್ದಾರೆ. ವಕೀಲರ ಜೊತೆಗೆ ಚರ್ಚಿಸಿ ಮುಂದಿನ ನಡೆಯ ಬಗ್ಗೆ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ತೀರ್ಪಿನ ವರದಿ ಸಂಪೂರ್ಣವಾಗಿ ನಮ್ಮ ವಕೀಲರಿಗೆ ದೊರಕಿದ ಮೇಲೆ ಅವರ ವಕೀಲರ ಸೂಚನೆ ಮೇರೆಗೆ ಹಾಗೂ ನಮ್ಮ ಶಿರೂರು ಮಠ ಭಕ್ತ ಸಮಿತಿ ಅಂತೇಳಿ ಸುಮಾರು 106 ಜನ ಅದರಲ್ಲಿ ಕಾರ್ಯಕರ್ತರಿದ್ದಾರೆ, ಪದಾಧಿಕಾರಿಗಳು, ಧಾರ್ಮಿಕ ನೇತಾರರು, ವ್ಯಕ್ತಿಗಳೆಲ್ಲಿದ್ದಾರೆ. ಅವರ ಒಂದು ಸಭೆ ಕರೆದು ಆ ನಂತರ ನಾವು ಮುಂದಿನ ಹೋರಾಟಕ್ಕೆ ಅಣಿಯಾಗ್ತಾ ಇದ್ದೇವೆ. ಹೈಕೋರ್ಟಿನ ತೀರ್ಪನ್ನು ಗೌರವಿಸ್ತೀವಿ. ಬಾಲಸನ್ಯಾಸ ಹೇಳುವಂಥದ್ದು ಪ್ರಸ್ತುತ ಪರಿಸ್ಥಿತಿಗೆ ಅಸಂವಿಧಾನಿಕ ಆಳುವಂಥದ್ದು ನಮ್ಮದೊಂದು ನಿಲುವು ಇದ್ದದ್ದು. ಬಟ್ ಈಗ ಏನು ಹೈಕೋರ್ಟ್ ತೀರ್ಪು ನೀಡಿದೆ ಅದನ್ನು ನಾವು ಗೌರವಿಸ್ತೇವೆ. ಒಟ್ನಲ್ಲಿ ಹೈಕೋರ್ಟ್ ತೀರ್ಪಿನಿಂದ ಸೋದೆ ಹಾಗೂ ಶಿರೂರು ಶ್ರೀಗಳು ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಬಾಲಸನ್ಯಾಸ ವಿವಾದ ಇಲ್ಲಿಗೆ ನಿಲ್ಲುತ್ತಾ ಅಥವಾ ಲಕ್ಷ್ಮೀವರ ಶ್ರೀಗಳ ಭಕ್ತರು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರ್ತಾರಾ ಅನ್ನುವುದನ್ನ ಕಾದು ನೋಡಬೇಕಾಗಿದೆ. ಪ್ರಮೋ ಸುವರ್ಣ ಕಟಪಾಡಿ, ನಾಮಕುಳ್ಳ ನ್ಯೂಸ್ ಉಡುಪಿ.